ತುಂಬೆ ವೆಂಟೆಡ್ ಡ್ಯಾಂನಲ್ಲಿ ಪ್ರಸ್ತುತ 6 ಮೀಟರ್ ನೀರಿನ ಸಂಗ್ರಹವಿದ್ದು ಮುಂದಿನ ಮಳೆಗಾಲದವರೆಗೆ ಮಂಗಳೂರಿಗೆ ಕುಡಿಯುವ ನೀರಿನ ಕೊರತೆ ಬರುವುದಿಲ್ಲ ಎಂದು ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಮನೋಜ್ ಕುಮಾರ್ ಹೇಳಿದರು. ಮಂಗಳೂರು ಮಹಾನಗರ ಪಾಲಿಕೆಗೆ ನೀರು ಪೂರೈಕೆಯಾಗುವ ತುಂಬೆ ವೆಂಟೆಡ್ ಡ್ಯಾಂನಲ್ಲಿ ಮಂಗಳವಾರ ಗಂಗಾ ಪೂಜೆ ನೆರವೇರಿಸಿ ಬಳಿಕ ನದಿಗೆ ಬಾಗಿನ ಅರ್ಪಿಸಿ ಸಭಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಈಗಿನ ನೀರಿನ ಮಟ್ಟವನ್ನು ಗಮನಿಸಿದಾಗ ಮುಂದಿನ ಏಪ್ರಿಲ್ನ ಅಂತ್ಯದವರೆಗೆ ಸಾಕಾಗಬಹುದು. ಈ ಮಧ್ಯೆ ಅಕಾಲಿಕ ಮಳೆ ಬಂದರೆ ನೀರಿನ ಒಳಹರಿವು ಹೆಚ್ಚಾಗಿ ನೀರಿನ ಸಂಕಷ್ಟ ಎದುರಾಗುವ ಸಾಧ್ಯತೆ ಕಡಿಮೆ ಇದೆ. ಮೇಲ್ಭಾಗದ ಡ್ಯಾಂನಲ್ಲೂ ನೀರಿನ ಸಂಗ್ರಹಣೆ ಇರುವುದರಿಂದ ಈ ವರ್ಷ ರೇಷನಿಂಗ್ ಮಾಡುವ ಅವಶ್ಯಕತೆಯೂ ಬರಲಿಕ್ಕಿಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಾವು ದೇಶದಲ್ಲಿ ನದಿಗಳಿಗೆ ಮಾತೆ ಹೆಸರಿಟ್ಟು ಪೂಜಿಸುವಂಥ ಕೆಲಸವು ಹಲವಾರು ವರ್ಷಗಳಿಂದ ಈ ದೇಶದಲ್ಲಿ ನಡೀತಾ ಬಂದಿದೆ. ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಹಳ ಸಂಪದ್ಭರಿತವಾದ ಜಿಲ್ಲೆ. ಮೂಲವಾಗಿ ಕೃಷಿಗೆ ನೀರುಣಿಸುತ್ತಾ, ಆ ಪ್ರದೇಶದಲ್ಲಿರುವಂಥ ನಗರವಾಸಿಗಳಿಗೆ ನೀರುಣಿಸುತ್ತಾ, ಸಮುದ್ರದ ಮಡಿಲು ಸೇರುವಂಥ ಈ ನದಿ ಸಮುದ್ರದ ಕಡಲನಗರದಂಥ ಮಂಗಳೂರಿಗೆ ನಮ್ಮ ಜೀವನೋಪಾಯಕ್ಕಾಗಿ ಹಲವಾರು ವರ್ಷಗಳಿಂದ ನೀರುಣಿಸುತ್ತಾ ನಮ್ಮೆಲ್ಲರ ನಂಬಿಕೆಯ ಸ್ಥಾನದಲ್ಲಿರುವಂಥ ನೇತ್ರಾವತಿ ನದಿ ಇವತ್ತು ಮಂಗಳೂರು ಜನತೆಗೆ ದಿನಂಪ್ರತಿ 100 MLD 160 MLD ನೀರನ್ನು ಕೊಡುತ್ತಾ ಈ ಒಂದು ಜೀವನದಿಯಾಗಿ ಮಾರ್ಪಾಡಾಗಿದೆ. ಇವತ್ತು ನಾವು ವಿರೋಧ ಪಕ್ಷದ ನಾಯಕ ಅನಿಲ್ ಅವರು ಮಾತನಾಡಿ 2003 ಹಾಗೂ 2019ರಲ್ಲಿ ನೀರಿನ ಅಭಾವ ಉಂಟಾಗಿತ್ತು. ಈ ಬಾರಿ ನೀರಿನ ಒಳಹರಿವು ಉತ್ತಮವಾಗಿದ್ದು ನೀರಿನ ಅಭಾವ ಉಂಟಾಗುವ ಸಾಧ್ಯತೆ ಕಡಿಮೆ ಎಂದರು. ಮಂಗಳೂರು ನಗರ ಪಾಲಿಕೆಯ ಆಯುಕ್ತ ರವಿಚಂದ್ರ ನಾಯಕ್ ಅವರು ಮಾತನಾಡಿ, ದೈವಶಕ್ತಿಯ ಅನುಗ್ರಹದಿಂದ ನೀರಿನ ಕ್ಷಾಮ ಉಂಟಾಗದು. ಮುಂದಿನ 3 ತಿಂಗಳು ಸವಾಲಿನ ಸಮಯವಾಗಿದ್ದು ಜನರಿಗೆ ಯಾವುದೇ ರೀತಿಯ ಕುಂದುಕೊರತೆ ಬಾರದಂತೆ ಕೆಲಸ ನಿರ್ವಹಿಸುವ ಜವಾಬ್ದಾರಿ ಇದೆ ಎಂದು ತಿಳಿಸಿದರು. ಮೇಯರ್ ಸರ್ ಮತ್ತೆ ವಿರೋಧ ಪಕ್ಷದ ನಾಯಕರು ತಮಗೆಲ್ಲ ತಿಳಿಯಪಡಿಸಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ವಾಟರ್ ಈಸ್ ಅ ಲಿಮಿಟೆಡ್ ರಿಸೋರ್ಸ್. ಆ ಒಂದು ಲಿಮಿಟೆಡ್ ರಿಸೋರ್ಸನ್ನು ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ULB ಕಾರ್ಪೊರೇಟರ್ಸ್ ಮತ್ತು ಮೇಯರ್ ನಿಮ್ಮೆಲ್ಲರ ಮಾರ್ಗದರ್ಶನದಂತೆ ನಾವು ನಿರ್ವಹಣೆ ಮಾಡಿಕೊಂಡು ಮಹಾನಗರ ಪಾಲಿಕೆ ಜನತೆಗೆ ಸಕಾಲದಲ್ಲಿ ಕುಡಿಯೋ ನೀರಿನ ಮತ್ತು ಬೇರೆ ಬೇರೆ ಉದ್ದೇಶಕ್ಕೆ ಕೈಗಾರಿಕೆಗೆ ಆಗಲಿ ಎಲ್ಲ ಒಂದು ಬೇಡಿಕೆಗಳನ್ನು ನಾವೀಗ ಪೂರೈಸ್ಕೊಂಡು ಬರ್ತಾ ಇದ್ದೀವಿ. ದ ಥಿಂಗ್ಸ್ ವಿಚ್ ಕ್ಯಾನ್ ಬಿ ಕಂಟ್ರೋಲ್ಡ್ ಇನ್ ಅವರ್ ಲೆವೆಲ್, ಅಂದರೆ ನಮ್ಮ ಕೈಯಲ್ಲಿ ಏನೇನು ಫ್ಯಾಕ್ಟರ್ಸ್ನ ಕಂಟ್ರೋಲ್ ಮಾಡ್ಬೋದು ಅದರಂತೆ ನಾವು ನೀರಿನ ಪೂರೈಕೆಯನ್ನು ನಿರ್ವಹಣೆ ಮಾಡ್ಕೊಂಡು. ಉಪಮೇಯರ್ ಭಾನುಮತಿ, ಮುಖ್ಯ ಸಚೇತಕ ಪ್ರೇಮಾನಂದ ಶೆಟ್ಟಿ, ಮಾಜಿ ಮೇಯರ್ಗಳಾದ ಶಶಿಧರ ಹೆಗ್ಡೆ, ಭಾಸ್ಕರ ಮೊಯ್ಲಿ, ಜಯಾನಂದ ಅಂಚನ್, ವಿವಿಧ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಕದ್ರಿ ಮನೋಹರ್ ಶೆಟ್ಟಿ, ಸುಮಿತ್ರಾ, ವೀಣಾ ಮಂಗಳ, ಸರಿತಾ ಶಶಿಧರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಮಂಗಳೂರು ನಗರ ಪಾಲಿಕೆಯ ಸದಸ್ಯರು, ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ರು. ರಾಜೇಶ್ ಸುವರ್ಣ ಕಾರ್ಯಕ್ರಮ ನಿರೂಪಿಸಿದ್ರು. ಸಂದೀಪ್ ಸಾಲ್ಯನ್, V4 ನ್ಯೂಸ್, ಬಂಟ್ವಾಳ. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it, and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.